ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘದ 17ನೇ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮ ಜನವರಿ 10ರಂದು ಈಶ್ವರಮಂಗಲದಲ್ಲಿ ನಡೆಯಲಿದೆ. ಸಂಘಕ್ಕೆ 25 ವರ್ಷ ತುಂಬಿರುವುದರೊಳಗೆ ಸಂಘ 20 ಶಾಖೆಗಳನ್ನು ಹಾಗೂ ₹2 ಕೋಟಿ ಠೇವಣಿ ಸಂಗ್ರಹಿಸುವ ಗುರಿ ಹೊಂದಿದೆ ಎಂದು ಆದರ್ಶ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಸವಣೂರು ಸೀತಾರಾಮ್ ರಾಯ್ ಹೇಳಿದರು. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯುತ್ತಮ ಸಹಕಾರ ಸಂಘ ಹಾಗೂ ಉತ್ತಮ ವಿವಿಧೋದ್ದೇಶ ಸಹಕಾರ ಸಂಘ ಎಂಬ ಪ್ರಶಸ್ತಿಗೂ ಪಾತ್ರವಾಗಿದೆ. ಆರಂಭದಿಂದಲೇ ಎ ವರ್ಗದ ಶ್ರೇಷ್ಠತೆಯನ್ನ ಕಾಪಾಡಿಕೊಂಡು ಬಂದು ಸದಸ್ಯರಿಗೆ ಶೇಕಡ 10ಕ್ಕಿಂತ ಮೇಲ್ಪಟ್ಟು ಡಿವಿಡೆಂಡ್ ನೀಡಿದ ಏಕೈಕ ಸಂಘವಾಗಿದೆ. ಸಮಾಜ ಸೇವೆಯ ಭಾಗವಾಗಿ 1545 ಮಕ್ಕಳಿಗೆ 31.12 ಲಕ್ಷ ಉಚಿತ ಹಾಗೂ ವಿದ್ಯಾನಿಧಿಯನ್ನ ವಿತರಿಸಿದೆ ಎಂದವರು ತಿಳಿಸಿದರು. ಈಗಾಗಲೇ ಪುತ್ತೂರು, ಸುಳ್ಯ, ಸುಬ್ರಹ್ಮಣ್ಯ, ವಿಟ್ಲ, ಉಜಿರೆ, ಕಡಬ, ಸವಣೂರು, ಸಾಲಿತೂರು, ಕುಂಬ್ರಾ, ಬೆಳ್ಳಾರೆ, ಪಂಜ, ಬಳುವಾರು, ಮಡಂತ್ಯಾರು, ಬಿಸಿ ರೋಡ್, ಕಲ್ಲಡ್ಕ ಹಾಗೂ ಪಾಂಡೇಶ್ವರದಲ್ಲಿ ಶಾಖೆಗಳನ್ನು ಹೊಂದಿರುವ ಸಂಘದ 17ನೇ ಶಾಖೆ ಈಶ್ವರಮಂಗಲದ ಗಣೇಶ್ ಕಾಂಪ್ಲೆಕ್ಸ್ನ ಪ್ರಥಮ ಮಹಡಿಯಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಎಂದು ಹೇಳಿದರು. ಒಂದನೇದಾಗಿ ನಮ್ಮ ಸಹಕಾರಿ ಸಂಸ್ಥೆ ಪ್ರಾರಂಭವಾಗಿ 23 ವರ್ಷಗಳಾಯಿತು. ಈ 23 ವರ್ಷಗಳಲ್ಲಿ ನಾವು ಈಗಾಗಲೇ 16 ಶಾಖೆಗಳನ್ನು ಹೊಂದಿದ್ದು, ನಾಳ್ದು 17ನೇ ಶಾಖೆಯನ್ನು ನಾಳ್ದು ಈಶ್ವರಮಂಗಲದಲ್ಲಿ ತೆರೀತಾ ಇದ್ದೇವೆ. ಅದರ ಅಧ್ಯಕ್ಷತೆಯನ್ನು ಅಶೋಕ್ ಕುಮಾರ್ ವಹಿಸ್ತಾರೆ. ಉದ್ಘಾಟನೆಯನ್ನು ನಳಿನ್ ಕುಮಾರ್ ಕಟೀಲು ಮಾಡ್ತಾರೆ. ಭದ್ರತಾ ಕೊಠಡಿಯನ್ನು ಸಂಜೀವ ಮಠದವರು ಮಾಡ್ತಾರೆ. ಕಂಪ್ಯೂಟರನ್ನು ಅಚ್ಯುತ ಮೂಡತಯ್ಯ ಮಾಡ್ತಾರೆ. ಪ್ರಥಮ ಠೇವಣಿಯನ್ನು ಶಶಿಕುಮಾರ್ ರೈ ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ SB ಜಯರಾಮ್ ರೈ, ಫೌಜಿಯಾ ಇಬ್ರಾಹಿಂ, ಗಣೇಶ್ ರೈ ಅವರು ಇದರಲ್ಲಿ ಭಾಗವಹಿಸ್ತಾರೆ. ಇದಲ್ಲದೆ ನಮ್ಮ ಸಹಕಾರಿ ಸಂಸ್ಥೆಯ ಬಗ್ಗೆ ಎಲ್ಲ ವಿವರಣೆಯನ್ನು ನಿಮಗೆ ಕೊಟ್ಟಿದ್ದೇವೆ. ಆದರೆ ನಾನು ಹೇಳುವಂಥದ್ದು, ನಾನು ಸಹಕಾರಿ ಕ್ಷೇತ್ರದಲ್ಲಿ 57ನೇ ವರ್ಷ ಕಳೆದು ಇದು 58ನೇ ವರ್ಷಕ್ಕೆ ಕಾದಾರ್ಪಣೆ ಮಾಡ್ತಾ ಇದ್ದೇನೆ. ನಮ್ಮ ಈ ಸಹಕಾರಿ ಸಂಸ್ಥೆಯನ್ನು ಒಂದು ಆದರ್ಶ ಅಂದರೆ ಒಂದು ಮಾದರಿ ಸಹಕಾರಿ ಸಂಸ್ಥೆಯಾಗಿ ಬೆಳೆಸಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ನಾನು ಇದನ್ನು ಮಾಡಿದೆ. ಅದರ ಡಿಟೇಲ್ ಎಲ್ಲ ನಿಮಗೆ ಕೊಟ್ಟು, ಒಂದು ವಿಶೇಷ ಏನು ಅಂತ ಹೇಳಿದರೆ, ಈ 23 ವರ್ಷಗಳಲ್ಲೂ ಆಡಿಟಿನಲ್ಲಿ ಎ ವರ್ಗ, 23 ವರ್ಷದಲ್ಲಿ ಸಹಕಾರಿ ಸಂಘ ಲಾಭದಲ್ಲಿ ನಡೆಯುವಂಥದ್ದು, 23 ವರ್ಷದಲ್ಲಿ ಸಂಘ 15%ಗಿಂತ ಹೆಚ್ಚಿಗೆ ಡಿವಿಡೆಂಡ್ ಕೊಟ್ಟಿರತಕ್ಕಂಥದ್ದು, 23 ವರ್ಷ ಕೂಡ ಸ್ಟಾಫ್ಗಳವರಿಗೆ ಎಲ್ಲರಿಗೆ 2 ತಿಂಗಳ ಬೋನಸ್ ಕೊಟ್ಟಿರತಕ್ಕಂಥದ್ದು. ಅದು ಅಲ್ಲದೆ ವರ್ಷ ಪ್ರತಿ ಒಂದು 10 ಲಕ್ಷ ರೂಪಾಯಿಯ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ 7ನೇ ಮತ್ತು 8ನೇ ಕ್ಲಾಸಿನ ಮಕ್ಕಳಿಗೆ ಸುಮಾರು 250 ಜನಕ್ಕೆ 2,000ದಾಗೆ 5 ಲಕ್ಷದಾಗೆ ಈಗ 6 ವರ್ಷದಿಂದ ಕೊಡ್ತಾ ಬರ್ತಾ ಇದ್ದೇವೆ. ಇಷ್ಟವರೆಗೆ ನಾನು 31 ಲಕ್ಷ ಚಿಲ್ಲರೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ 2,000ದಾಗೆ ಕೊಟ್ಟಂಥದ್ದು ನಿಮ್ಮ ಗಮನಕ್ಕೆ. ಮತ್ತೊಂದು ವಿಶೇಷ ಏನಂತ ಹೇಳಿದರೆ, ನಾವು ಈಗಾಗಲೇ 1 ಕೋಟಿ ಚಿಲ್ಲರೆಗೆ ಒಂದು ಜಾಗವನ್ನು 75 ಸೆಂಟ್ಸ್ ಜಾಗವನ್ನು ಸವಣೂರಲ್ಲಿ ಖರೀದಿ ಮಾಡಿದ್ದು, ಈಗಾಗಲೇ ಅದರಲ್ಲಿ 5.5 ಕೋಟಿ ರೂಪಾಯಿಯ ಕಟ್ಟಡ ನಿರ್ಮಾಣ ಹಂತ ಸಂಪೂರ್ಣಗೊಳ್ಳಲಿಕ್ಕೆ ತಯಾರಾಗಿದೆ. ಫೆಬ್ರವರಿ ಅಖೇರಿ ಅಥವಾ ಮಾರ್ಚ್ ಪ್ರಥಮ ವಾರದಲ್ಲಿ ಅದನ್ನು ಜನರಿಗೆ ಲೋಕಾರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ಬಹಳ ಅದ್ದೂರಿಯಾಗಿ ನಡೀಲಿಕ್ಕಿದೆ ಅಂತ ಹೇಳುವುದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇವತ್ತು ನನ್ನಲ್ಲಿ 161 ಕೋಟಿ ರೂಪಾಯಿ ಈ ವರ್ಷ ನನ್ನ ಹತ್ರ ಈಗಿನ ಡೇಟ್ ಇವತ್ತಿಗೆ 161 ಕೋಟಿ ರೂಪಾಯಿ ಠೇವಣಿ ಹೊಂದಿಕೊಂಡಿದ್ದೇವೆ. 143 ಕೋಟಿ ರೂಪಾಯಿ ಸಾಲ ನೀಡಿದ್ದೇವೆ. ಬರುವ ವರ್ಷ ನಾಳ್ದು ಮಾರ್ಚ್ 30ಕ್ಕೆ ನಮ್ಮದು ಟಾರ್ಗೆಟ್ 175 ಕೋಟಿ ರೂಪಾಯಿ ಆಗಬೇಕು. ಅದಕ್ಕಾಗಿ ಈಗಾಗಲೇ ನನ್ನ ನೌಕರ ವೃಂದದವರೆಲ್ಲ ಶ್ರಮಿಸಿದ್ದಾರೆ ಅಂತ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಎನ್ ಸುಂದರೈ ಸವಣೂರು, ನಿರ್ದೇಶಕ ಅಶ್ವಿನ್ ಎಲ್ ಶೆಟ್ಟಿ, ನಿರ್ದೇಶಕ ಜಯರಾಜ್ ಭಂಡಾರಿ ನೋಣಾಲು, ಮಹಾಪ್ರಬಂಧಕ ವಸಂತ್ ಜಾಲಾಡಿ, ಸಹಾಯಕ ಮಹಾಪ್ರಬಂಧಕ ಸುನಾಥ್ ರಾಜ್ ಶೆಟ್ಟಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.